ಮೇಲೆ ವಿಜಯ ಬ್ಯಾಂಕ್ ಇರುವಂಥ ಈ ರಸ್ತೆಯನ್ನು ಬಹಳಷ್ಟು ಸ್ವಚ್ಛ ಭಾರತದ ಒಂದು ಕಲ್ಪನೆಯೊಂದಿಗೆ ಕೆಲಸ ಕಾರ್ಯಗಳನ್ನು ಮಾಡಿದಂಥದ್ದು. ಅದರಲ್ಲಿ ಕೂಡ ಈ ಮಳೆಯಲ್ಲಿ ಸಣ್ಣ ಮಕ್ಕಳು ಇಂದ ಹಿಡಿದು ಪುರುಷರು ಮತ್ತು ಮಹಿಳೆಯರು ಸೇರಿಸ್ಕೊಂಡು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಮಂಗಳೂರನ್ನು ಇನ್ನಷ್ಟು ಸ್ವಚ್ಛಪಡಿಸಬೇಕು ಮತ್ತು ಸುಂದರಾಮ್ ಶೆಟ್ಟಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸ್ಮರಿಸಿಕೊಂಡು ಅವರು ಕೊಡುಗೆಯನ್ನು ನೆನಪಿಸಿಕೊಳ್ತಾ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಲ್ಲಿ ಕೆಲಸ ಮಾಡುವಂಥ ದೃಷ್ಟಿಯಲ್ಲಿ ಈ ಅಭಿಮಾನ ಬಳಗದಿಂದ ಭಾಳಷ್ಟು ಕೆಲಸ ಕಾರ್ಯಗಳಾಗಿದೆ. ಅದೇ ರೀತಿಯಲ್ಲಿ ಇದಕ್ಕೆ ಚಾಲನೆಯನ್ನು ಕೊಟ್ಟಂತಹ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಹಿರಿಯರಾದ ಸದಾನಂದ ಶೆಟ್ಟಿಯವರ ಸಮ್ಮುಖದಲ್ಲಿ ಮತ್ತು ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಸೇರಿಸಿಕೊಂಡು ಈ ಒಂದು ಸ್ವಚ್ಛ ಭಾರತದ ವ್ಯವಸ್ಥೆಗಳನ್ನು ಇವತ್ತು ಕಲ್ಪಿಸಿಕೊಟ್ಟಿದ್ದಾರೆ. ಅವರು ಎಲ್ಲರಿಗೂ ಕೂಡ ಇದನ್ನು ಈಗಾಗಲೇ ಈ ಒಂದು ನಮ್ಮ KMC ಆಸ್ಪತ್ರೆಯ ಪಕ್ಕದಿಂದ ಮತ್ತು ಮುಂದೆ ವಿಜಯ ಬ್ಯಾಂಕಿನ ತನಕ ಇವತ್ತಿನ ಈ ಕಾರ್ಯ ನಡೀಲಿಕ್ಕಿದೆ. ಇದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಸುಂದರಾಮ್ ಶೆಟ್ಟಿ ಅಭಿಮಾನ ಬಳಗದಿಂದ ಭಾಳಷ್ಟು ಕಾರ್ಯಗಳನ್ನು ಸಮಾಜಮುಖಿಯಾಗಿ ಮಾಡಿಕೊಳ್ಳುವಂಥ ಜವಾಬ್ದಾರಿಗಳನ್ನು ಕೂಡ ಅವರು ತೆಗೆದುಕೊಂಡಿದ್ದಾರೆ. ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂಥ ಸುಂದರಾಮ್ ಶೆಟ್ಟಿ ಬಳಗದವರಿಗೆ ನಾವು ಹೃತ್ಪೂರ್ವಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು. ಹಂಪನಕಟ್ಟೆಯ ಕ್ಯಾಥಲಿಕ್ ಕ್ಲಬ್ನಿಂದ ಮುಂದಕ್ಕೆ ನಮ್ಮ ಅಂಬೇಡ್ಕರ್ ವೃತ್ತದವರೆಗೆ ನಮ್ಮ ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗದ ವತಿಯಿಂದ ಒಂದು ಸ್ವಚ್ಛ ಭಾರತದ ಕಲ್ಪನೆಯ ಮೂಲಕ ಈ ಒಂದು ಮಾರ್ಗವನ್ನು ಸ್ವಚ್ಛಗೊಳಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಈ ಒಂದು ಸುಂದರಾಮ್ ಶೆಟ್ಟಿ ರಸ್ತೆಯನ್ನು ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ನಮ್ಮ ಗೌರವಾನ್ವಿತ ಸಂಸದರಾದ ನಳಿನ್ ಕುಮಾರ್ ಕಟೀಲ್ರವರು, ನಮ್ಮ ಹಿರಿಯರಾದ ಮಾರ್ಗದರ್ಶಕರಾದಂತಹ ಸದಾನಂದ ಶೆಟ್ಟಿಯವರು, ನಮ್ಮ ನೆಚ್ಚಿನ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ರವರ ನೇತೃತ್ವದಲ್ಲಿ ನಮ್ಮೆಲ್ಲ ಅಭಿಮಾನಿ ಬಳಗದ ಎಲ್ಲ ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿರಂತರವಾಗಿ ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗದಿಂದ ಸಮಾಜಮುಖಿ ಕಾರ್ಯಗಳು ನಡೆಯುತ್ತೆ. ನಮ್ಮ ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗ, ಅದೇ ರೀತಿ ವಿಜಯ ಬ್ಯಾಂಕ್ ವರ್ಕರ್ ಆರ್ಗನೈಸೇಷನ್, ಅದೇ ರೀತಿ ವಿವಿಧ ಸಂಘಟನೆಗಳ ಎಲ್ಲರೂ ಒಟ್ಟು ಸೇರಿ ಈ ದಿನ ನಮ್ಮ ಕೆಥೋಲಿಕ್ ಕ್ಲಬ್ಬಿನಿಂದ ನಮ್ಮ ಅಂಬೇಡ್ಕರ್ ವೃತ್ತದವರೆಗೆ ಅಂದರೆ ಈ ಸುಂದರಾಮ್ ಶೆಟ್ಟಿ ರಸ್ತೆಯಲ್ಲಿ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ನಡೆಸಿದ್ದೇವೆ. ತುಂಬ ಜನ ಅಂದರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಮಳೆಯ ಅಬ್ಬರದಲ್ಲಿ ಸ್ವಲ್ಪ ಕೆಲಸದಲ್ಲಿ ಅಡಚಣೆಯಾಗಿರ್ಬೋದು, ಆದರೆ ಎಲ್ಲರೂ ಭಾರಿ ಉಲ್ಲಾಸದಿಂದ ಮತ್ತು ನಮ್ಮ ಎಲ್ಲ ಮಹಿಳಾ ಸಂಘಟನೆಯವರು ತುಂಬ ಜನ ದೊಡ್ಡ ರೀತಿಯಲ್ಲಿ ಸೇರಿದ್ದಾರೆ. ಮನೆಯವರೆಲ್ಲರೂ ಕುಟುಂಬಿಕರಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮಗೆ ನಮ್ಮ ಮಂಗಳೂರಿನ ಸಂಸದರು, ಅದೇ ರೀತಿ ಮಂಗಳೂರು ದಕ್ಷಿಣದ ಶಾಸಕರಾದ ವೇದವ್ಯಾಸ ಕಾಮತ್ರು ಇವರೆಲ್ಲ ನಮ್ಮೊಟ್ಟಿಗೆ ಸೇರಿಕೊಂಡು, ಅದೇ ರೀತಿ ನಮ್ಮ ಎಲ್ಲ ಅಂದರೆ ಸಂಘಟನೆಯ ಎಲ್ಲ ಸದಸ್ಯರು ಸೇರಿದ್ದಾರೆ. ಇದರ ನೇತೃತ್ವವನ್ನು ಮಾತ್ರ ನಮ್ಮ ಸದಾನಂದ ಶೆಟ್ಟಿಯವರು ವಹಿಸಿಕೊಂಡಿದ್ದಾರೆ. ಮಾತೃ ಸಂಘದ ಅಧ್ಯಕ್ಷರು, ಅದೇ ರೀತಿ ಮಾಜಿ ಅಧ್ಯಕ್ಷರು, ಅದೇ ರೀತಿ ಇಂಟರ್ನ್ಯಾಷನಲ್ ಬಂಟ್ ವೆಲ್ಫೇರ್ ಟ್ರಸ್ಟಿನ ಅಧ್ಯಕ್ಷರು, ಶಿಕ್ಷಣ ಕ್ಷೇತ್ರದ ತಜ್ಞರು, ವಿವಿಧ ಕ್ಷೇತ್ರಗಳಲ್ಲಿ ಕ್ರೀಡಾ ಕ್ಷೇತ್ರದ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ಸದಾನಂದ ಶೆಟ್ಟಿ ಅವರ ನೇತೃತ್ವದಲ್ಲಿ ಬಹಳ ಎಲ್ಲರೂ ಭಾರಿ ಹುಮ್ಮನಸ್ಸಿನಿಂದ ಭಾರಿ ಒಳ್ಳೆ ರೀತಿಯಲ್ಲಿ ಅಂದರೆ ನಮ್ಮ ದೇವಿಚರಣ್ ಶೆಟ್ಟಿಯವರ ಸಂಘಟನಾತ್ಮಕವಾಗಿ ಅದೇ ರೀತಿ ಎಲ್ಲರೂ ನಮ್ಮ ಅವರಿವರಂತ ಹೇಳೋದಲ್ಲ, ಸಂಘಟನೆಯ ಎಲ್ಲರೂ ಅಭಿಮಾನಿ ಬಳಗದ ಎಲ್ಲರೂ ಒಟ್ಟು ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಾಧಾರಣ 10 ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಮಗೆ ಮಂಗಳೂರಿನ ಎಲ್ಲರೂ ಅಭೂತಪೂರ್ವವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಘಟನೆಯ ವತಿಯಿಂದ, ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಬ್ಯಾಂಕಿನ ಪಾಪ ಇಷ್ಟರವರೆಗೆ ಬ್ಯಾಂಕಲ್ಲಿ ಕೆಲಸ ಮಾಡಿದರೆ ಇವ್ರದ್ದು ಒದ್ದೆ ಹಾಕಿಕೊಂಡು ಮಳೆಯಲ್ಲಿ ನೆನೆದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯವರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಮುಲ್ಕಿ ಸುಂದರಾಮ್ ಶೆಟ್ಟಿ ಅಭಿಮಾನಿ ಬಳಗ ಹಾಗೂ ಇಂಟರ್ನ್ಯಾಷನಲ್ ಫಂಡ್ಸ್ ವೆಲ್ಫೇರ್ ಟ್ರಸ್ಟ್ ಮತ್ತು ವಿಜಯ ಬ್ಯಾಂಕ್ ವರ್ಕರ್ಸ್ ಯೂನಿಯನ್ ಎಲ್ಲ ಸೇರಿಕೊಂಡು ನಡೆಸುವ ಈ ಸ್ವಚ್ಛತಾ ಕಾರ್ಯಕ್ರಮ ಮೊದಲು LHH ರೋಡ್, ಲೈಟ್ ಹೌಸ್ ಹಿಲ್ ರೋಡ್ ಅಂತ ಇದ್ದ ಈ ರೋಡು ಈಗ ಮುಲ್ಕಿ ಸುಂದರಾಮ್ ಶೆಟ್ಟಿ ರೋಡಾಗಿ ಪರಿವರ್ತನೆಗೊಂಡಿದೆ. ಇದು ಲೀಗಲೇ ಆಗಿದೆ, ಸರ್ಕಾರದ ಆರ್ಡ್ರು ಇದೆ, ಹೈಕೋರ್ಟ್ನಲ್ಲಿಯೂ ಉಚ್ಚ ನ್ಯಾಯಾಲಯದಲ್ಲಿಯೂ ಇದು ನಮಗೆ ತೀರ್ಪು ಬಂದಿದೆ. ಮುಲ್ಕಿ ಸುಂದರಾಮ್ ಶೆಟ್ಟಿ ರೋಡು ಎಲ್ಲ ರೀತಿಯಲ್ಲಿ ನಾವೊಂದು ಸ್ವಚ್ಛತೆಯನ್ನು ಮಾಡುವ ಒಂದು ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಎಲ್ಲರೂ ಬಂದಿದ್ದಾರೆ, ಭಾಳಷ್ಟು ಜನ ಸೇರಿದ್ದಾರೆ, ಭಾಳ ಸಂತೋಷವಾಗ್ತಾ ಉಂಟು. ಹಾಗೆ ಒಂದು ಮುಲ್ಕಿ ಸುಂದರಾಮ್ ಶೆಟ್ಟಿ ರೋಡ ಹೆಸರು ಹಾಗೂ ಇಡೀ ಎಲ್ಲ ಸಮಾಜದವರು, ಇಲ್ಲಿ ಸುವರ್ಣ ಇದ್ದಾರೆ, ರಘುರಾಮ್ ಸುವರ್ಣ ಅಂತ ಇದ್ದಾರೆ, ಶ್ರೀಧರ್ ಶೆಟ್ಟಿ ಅಂತ ಇದ್ದಾರೆ, ಕರುಣಾಕರ್ ಶೆಟ್ಟಿ ಮುಲ್ಕಿ, ಕರುಣಾಕರ್ ಶೆಟ್ಟಿ ಅಂತ ಇದ್ದಾರೆ. ಹಾಗೆಯೇ ನಮ್ಮ ರಾಜಕೀಯದಲ್ಲಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ವೇದವ್ಯಾಸ್ ಕಾಮತ್, ಪ್ರೇಮಾನಂದ್ ಶೆಟ್ಟಿ ಎಲ್ಲರೂ ನಮ್ಮೊಟ್ಟಿಗಿದ್ದಾರೆ. ಅಂದರೆ ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಎಲ್ಲರೂ. ಹಾಗಿರುವಾಗ ಇಂದು ಆದಿತ್ಯ ಅವರ ಈ ಮಳೆಯ ಅಬ್ಬರದಲ್ಲಿಯೂ ಎಲ್ಲರೂ ಒಟ್ಟಿಗೆ ಸೇರಿರೋದು ಒಂದು ಸಂತೋಷದ ವಿಷಯ. ಮತ್ತು ಈ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಬಂದವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅಂದರೆ ಎಲ್ಲರ ಹೆಸರನ್ನು ಹೇಳಲಿಕ್ಕಾಗಲ್ಲ, ಎಲ್ಲರೂ ಎಲ್ಲ ನಾಯಕರೇ ಇಲ್ಲಿ ಬಂದವರೆಲ್ಲ, ಎಲ್ಲರಿಗೂ ನಾನು ಅಭಿನಂದನೆಯನ್ನು ಎಂಪ್ಲಾಯೀಸ್ ಯೂನಿಯನ್ ಪರವಾಗಿ ಹಾಗೂ ಸುಂದರಾಮ್ ಶೆಟ್ಟರ ಅಭಿಮಾನಿ ಬಳಗದವರಿಗೂ ಮತ್ತು ಇಂಟರ್ನ್ಯಾಷನಲ್ ಫಂಡ್ಸ್ ವೆಲ್ಫೇರ್ ಟ್ರಸ್ಟ್ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ